ಹಲೋ ಫ್ರೆಂಡ್ಸ್, ಸೊ ಲಾಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ನಾವೆಲ್ಲರೂ ರೆಡಿ ಆಗಿದ್ದೀವಿ ಜಾತ್ರೆಗೆ. ಆ್ಯಂಡ್ ಇವಾಗ ಸಂಜೆ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಈಗ ಎಂತ ಮಾಡ್ತಾ ಇದ್ದೀರಾ ನೀವು? ನಾನು ಕೋಳಿ ಸಾರು ಮಾಡ್ತಿದ್ದೀನಿ. ಕೋಳಿ ಸಾರು, ಕೋಳಿ ಸುಕ್ಕ, ಮತ್ತೆ ಸುಕ್ಕ, ಕೋಳಿ ಸಾರು, ಕೋಳಿ ಸುಕ್ಕ ಕಟಾರದಲ್ಲಿಯೇ ಮಾಡ್ತಿದ್ದೇನೆ. ದೊಡ್ಡ ಕಟಾರದಲ್ಲಿ ನೆಂಟರು ಎಲ್ಲ ತುಂಬಾ ಜನ ಇದ್ದಾರೆ. ದೊಡ್ಡ ಕಟಾರದಲ್ಲಿಯೇ ಮಾಡಿ. ಜಾತ್ರೆ ಗಮ್ಮತ್ತು. ಜಾತ್ರೆ ಗಮ್ಮತ್ತು. ನೆಂಟರೆಲ್ಲ ಕೆಲವು ಜನ ಇದ್ದಾರೆ. ನೆಂಟ್ರು ಹಾಗೆಲ್ಲ ಒಂದು ಖುಷಿ ನಿಮಗೆ ಇವತ್ತು? ನನಗೊಂದು ಖುಷಿ. ಇದೆಲ್ಲ ಇನ್ನು ಸಹ ಉಂಟು. ಇದುಂಟು, ಪಾಯಸ ಉಂಟು, ಪಾಯಸ, ಇದು ಕೊಟ್ಟಿಗೆ ಉಂಟು, ಕೋಳಿ ಸಾರು, ಕೋಳಿ ಸುಕ್ಕ ಉಂಟು, ಮತ್ತೆ ಎಂಥದ್ದು ಉಪ್ಪಿನಕಾಯಿ ಉಂಟು, ಮತ್ತೆ ಇದು ಮೀನು ಫ್ರೈ ಉಂಟು. ಅದು ಮತ್ತೆ ಮಾಡ. ಸಂಭ್ರಮವೇ ಸಂಭ್ರಮ, ಸಂಭ್ರಮವೇ ಸಂಭ್ರಮ. ನೆಂಟರು ಬರುವ ಏ ನೆಟ್ಟೆ ಈ ಕಲ್ಲಿಡು. ಫ್ರೆಂಡ್ಸ್, ಈ ಸ್ಯಾರಿ ಬಂದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಮೀಶೋದಲ್ಲಿ 360 ರುಪೀಸ್ 80 ರುಪೀಸ ಏನೋ. ಸೊ ನಿಮಗೂ ಬೇಕಿದ್ರೆ ನಾನು ಲಿಂಕ್ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು.
ಈ ನಮ್ಮ ಜಾತ್ರೆ ವೀಡಿಯೋನ ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ 2 ವೀಡಿಯೋಸ್ಗಳು ಕೂಡ. ಆ್ಯಂಡ್ ಮಿಸ್ ಮಾಡದೆ ಲಾಸ್ಟ್ ತನಕ ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ನಿಮಗೆ ಸಿಗ್ತೀನಿ ಒಂದು ವೀಡಿಯೋದೊಟ್ಟಿಗೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.